ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯೋತ್ಸವದ 8ನೇ ವರ್ಷದ ಶುಭ ಸಂದರ್ಭದಲ್ಲಿ ದೇಶದಾದ್ಯಂತ ಅಮೃತ ಮಹೋತ್ಸವ ಪಂಪಿನ ಒಂದು ಶೀರ್ಷಿಕೆ ಬಾರಿ ಗೌಜಿನ ಆಚರಣೆ ಮತ್ತೊಂದು ಅಂದರೆ ನಮ್ಮ ರಾಹುಲಿಗೆ ಬಂದ ಒಟ್ಟಾರಡಿ ಸ್ವಾತಂತ್ರ್ಯ ಕ್ಲಬ್ ಮುತಾಲಿಗಡಿ ಓಂ ಶಿವಶಕ್ತಿ ಭಜನಾ ಮಂಡಳಿ ರಾಹುಲಿಗ ಮಹಿಳಾ ಮಂಡಳಿ DJ ಬಾಯ್ಸ್ ಹನುಮಾನ್ ಫ್ರೆಂಡ್ಸ್ ಮುಖೇನ ಸಹಭಾಗಿತ್ವದಲ್ಲಿ ಧ್ವಜಾರೋಹಣ ಮನ್ಪಟ್ಟು ತೀರ್ಮಾನ ಮಾಡಿದ ಇಂಚಿನ ಭಕ್ತಿನ ಬೀನೇರನ್ನು ಎತ್ಕೊಂಡ್ರೆ ಸ್ವಾಗತ ಭಾಷಣ ಸದಾನಂದ ತೆಂಗಿನ ಮನ್ಪಟ್ಟು ಕೇಳಿಲ್ಲ. 75ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ಎಲ್ಲರಿಗೂ ತುಂಬ ಸಂತೋಷದ ವಿಷಯ. ಕಾರಣ ಇಲ್ಲಿ ಬಂದಂಥ ನಮ್ಮ ಆತ್ಮೀಯ ಮಿತ್ರರು, ಹಿರಿಯರು ಹಾಗೂ ನೆರವೇರುವ ಎಲ್ಲರಿಗೂ ಪ್ರಥಮವಾಗಿ ಸ್ವಾಗತ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಇಂದಿನ ಮುಖ್ಯ ಅತಿಥಿಯಾಗಿ ಬಂದ ಸುನಿಲ್ ಕುಮಾರ್ ನಿವೃತ್ತಿ ಸೇನಾನಿ ಇವರಿಗೆ ಬಂದು ಆಸನ ಸ್ವೀಕಾರವಾದ ವಿನಂತಿ. ನಮ್ಮ ಕರಕಟ್ಟುಗೊಳ್ಳೆ ಓಟು ಬಂದಿದ್ದಾರೆ ಸುನಿಲ್ ಕುಮಾರ್, ಇವರಿಗೆ ಸ್ವಾಗತ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ರಾಹುಲ್ ಬಣದ ಅಧ್ಯಕ್ಷರು, ಹಿರಿಯರು ಲಕ್ಷ್ಮಣ್ ಮಾಜಿ ಕೌನ್ಸಿಲರ್ ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಅತಿ ಕ್ಲಪ್ತ ಸಮಯದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಮುಟ್ಟಿದ್ದಾರೆ. ಅವರಿಗೆ ಸ್ವಾಗತ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಅವರು ಆಸನ ಸ್ವೀಕಾರಬೇಕಾದ ವಿನಂತಿ. ಅದೇ ರೀತಿ ಪರಮೇಶ್ವರ್ ಶೆಟ್ಟಿಗಾರ್ KSRP ಪೊಲೀಸ್ ಅಧಿಕಾರಿ ಇವರು ಕೂಡ ಬಂದು ಆಸನವನ್ನು ಸ್ವೀಕಾರಬೇಕಾಗಿ ವಿನಂತಿ. ಅದೇ ರೀತಿ ನಾಗಬನದ ಅಧ್ಯಕ್ಷರು, ಹಿರಿಯರು ಪ್ರಭಾಕರ್ ಬಂದು ಆಸನ ಸ್ವೀಕಾರವಾಗಿ ವಿನಂತಿ. ಅದೇ ರೀತಿ ನಿವೃತ್ತ ಪೊಲೀಸ್ ಅಧಿಕಾರಿ ಗೋಪಾಲ್ ಕಲ್ಪನೆ ಇವರು ಕೂಡ ಬಂದು ಆಸನ ಸ್ವೀಕಾರವಾಗಿ ವಿನಂತಿ. ಅದೇ ರೀತಿ ಭಾಸ್ಕರ್ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಸಹ ನಿಂತಿದ್ದಾರೆ, ಇವರು ಕೂಡ ಆಸನ ಸ್ವೀಕಾರವಾಗಿ ವಿನಂತಿ. ಅದೇ ರೀತಿ ನಮ್ಮ ಹೆಚ್ಚಿನ ಅಧ್ಯಕ್ಷರು ಪ್ರಭಾಕರ್ ಶೆಟ್ಟಿ ಇವರು ಕೂಡ ಬಂದು ಆಸನ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಬಂದಂಥ ಎಲ್ಲ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲರಿಗೂ, ಮಹಿಳೆಯರಿಗೂ, ಹಿರಿಯರಿಗೂ, ತತ್ವ ಸಮಯದಲ್ಲಿ ಆಧಾರಂಥ ಎಲ್ಲರಿಗೂ ಸ್ವಾಗತ ಪರವಾಗಿ ವಿನಂತಿಯನ್ನು ಬಯಸ್ತೇನೆ. ವಂದನೆಗಳು. ಅದೇ ರೀತಿ ಪರಮೇಶ್ವರ್ ಶೆಟ್ಟಿಗಾರ್ KSRP ಇವರಿಗೆ ಭವಾನಿ ಶಂಕರ್ ಬಂದು ಹೂ ಕೊಡಬೇಕಾಗಿ ವಿನಂತಿ. ಹೂಕೊಟ್ಟು ಅವರನ್ನು ಸ್ವಾಗತಿಸಿ. ಲಕ್ಷ್ಮಣ್ ಅಪ್ಪಕನಗಳ ಇವರಿಗೆ ಭಗವಾನ್ ರವರು ಹುಕುಂಚ ನೀಡಬೇಕಾಗಿ ವಿನಂತಿ. ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಗೋಪಾಲ್ ಕಲ್ಪನೆ ಇವರಿಗೆ ಸಚಿನ್ ರವರು ಬಂದು ಶಶಿಧರ್ ಇವರನ್ನು ಸ್ವಾಗತ ಮಾಡಬೇಕಾಗಿ ವಿನಂತಿ. ಶಶಿಧರ್ ಅಧ್ಯಕ್ಷರು ಪ್ರಭಾಕರ್ ಶೆಟ್ಟಿ ಇವರಿಗೆ ಮಧು LN ಇವರು ಕೂಡ ತುಂಬ ದೂರದಿಂದ ನಮ್ಮ ಈ ಸ್ವಾತಂತ್ರ್ಯೋತ್ಸವಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತ ಪ್ರಸಂಗನ ಮೆಂಬರ್ನವರು ಇವರು ಕೂಡ ಸ್ವಾಗತ. ಪ್ರಭಾಕರ್ ಗುರುಸ್ವಾಮಿ ಇವರಿಗೆ ಗಣೇಶ್ ಇವರು ಸ್ವಾಗತ ಕೊಡಬೇಕಾಗಿ ವಿನಂತಿ. ಭಾಸ್ಕರ್ ಇವರಿಗೆ ಸದಾಶಿವ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಇಂದಿರಾ ಉಮಾವತಿ ಇವರು ಬಂದು ಸ್ವಾಗತ ಕೊಡಬೇಕಾದ ವಿನಂತಿ.
ಹೂಗೊಟ್ಟು ಸ್ವಾಗತಿಸಿ. ಡಿಜೆ ಬಾಯ್ಸ್ ಹರ್ಷದೀಪ್ ಇವರಿಗೆ ಹೂಗೊಟ್ಟು ಸ್ವಾಗತಿಸಲು ಮನೋಜ್ ಕುಮಾರ್. ಅಲ್ಲಿ ಎಲ್ಲಿದ್ದರೂ ಬೊಟ್ಟು ಫ್ರಾನ್ಸ್ನ ಅಧ್ಯಕ್ಷರು ದಯಮಾಡಿ ವೇದಿಕೆ ಬರಬೇಕಾಗಿ ವಿನಂತಿ. ಬೊಟ್ಟು ಫ್ರಾನ್ಸ್ ಅದೇ ರೀತಿ ಸತೀಶ್ ನಾಯ್ಕ್ ಅವರು ಆಸನ ಸ್ವೀಕಾರ ಮಾಡಬೇಕಾದ ವಿನಂತಿ. ಸತೀಶ್ ರವಿಕುಮಾರ್ ಕಲ್ಪನೆ ಮಾಜಿ ಅಧ್ಯಕ್ಷರು ಸಂಸ್ಥೆ ಸತೀಶ್ ನಾಯ್ಕರಿಗೆ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ನೌಸದ್ ಇವರಿಗೆ ಬೊಟ್ಟು ಪ್ರಧಾನ ಅಧ್ಯಕ್ಷರು, ಇವರು ನಮ್ಮ ಕಡೆಗೆ ಹೂಗೊಟ್ಟು ಬಂದಿದ್ದಾರೆ. ಇವರಿಗೆ ಹೂಗೊಟ್ಟು ಸುಕುಮಾರ್ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಹನುಮಾನ್ ಫ್ರೆಂಡ್ಸ್ನ ವರುಣ್ ಭಾಸ್ಕರನ ನಮ್ಮ ಅರ್ಚಕರು ತೆಂಗಿನೆತ್ತಿನ ರಾಹುಲ್ ಮನದ ಇವರು ದಯಮಾಡಿ ವೇದಿಕೆ ಬರಬೇಕಾಗಿ ವಿನಂತಿ. ಶೇಖರ್ ಕಲ್ಪನೆ ಇಲ್ಲಿಗೆ ಸ್ವಾಗತ ರಸವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಉಳ್ಳಾಲ ಅಬ್ಬಕ್ಕನಗರ ತೆಂಗಿನ ಹಿತ್ಲು ಸ್ವಾಗತ್ ಫ್ರೆಂಡ್ಸ್ ಕ್ಲಬ್ದ ವತಿರ್ದು ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವನ ಆಚರಿಸಾಯಿರು. ನಿವೃತ್ತ ಸೇನಾನಿ ಸುನಿಲ್ ಕುಮಾರ್ ಧ್ವಜಾರೋಹಣ ನಡಪಾದು ಧ್ವಜವಂದನೆ ಮಲ್ತದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಅಮೃತೋತ್ಸವದ ಪೂರೈಗಳ ಶುಭಾಶಯಗಳು. ನಮಗೆ ಸ್ವಾತಂತ್ರ್ಯ ದೊರೆಯಲು ಕಾರಣ ಆಯ್ನ ಮಲ್ಲ ಯೋಧರು म्हणजे भगत सिंग, सुखदेव सिंग, चंद्रशेखर आझाद अंचने बाल गंगाधर तिलक, महात्मा गांधीजी ಮೊಗಲೇನ ಒಂದು ಹೋರಾಟಡು ಎಂಗ್ಲಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಐನಿ ಆಪಲ ಎಂಗ್ಲು ಮೆರಪೆರಬಲ್ಲಿ ಅಂಚನೆ ನಮ್ಮ ಇಂತೆ ಗಡಿ ಕಾಪುನ ಯೋಧರು ಇನ್ನಿತ ದಿನ ಅಗಲೇ ಇಲ್ಲ ಯಾನು ಸಲ್ಯೂಟ್ ಕೊರೋನುಲ್ಲ ದಯಪನಾಗ ಇನಿ ಎಂಕ್ಲು ಈ ಸುರಕ್ಷಿತವಾದ ಉಪೋಳ ಕಾರಣ ಅಗುಲು ದಯಪನಾಗ ಯಾನ ಅವೇ ಸಾಧಿ ಬೈದಿನಿ ಎಂಗ್ಲಿಗೆ ಪೂರ ಯೋಧರನ್ನ ಕಷ್ಟ ಅಗುಲು ಮಂತ್ರಿನ ಸೇವೆ ಅಗುಲು ಮಂತ್ರಿನ ತ್ಯಾಗದ ಪೂರ ಅನುಭವ ಆಗ್ತದೆ ಅಂಚೆ ಯಾನು ಯೋಧೆ ಅದು ಕಾರ್ಗಿಲ್ ಯುದ್ಧದ ಒಂದು ಸೇವೆನ ಹೊಂದಿದೆ ಅವಜಿ ಭಾರತೀಯ ಒಂಜಿ ತಿಕ್ಕಿನ ಒಂಜಿ ದುರ್ಭಾಗ್ಯನೇ ಬಂದಿದೆ ದಯಪನಾಗ ಎನ್ನೊಟ್ಟಿಗೆ ಎತ್ತಿನ ಮಸ್ತ್ ಎನ್ನ ಸೋದರ ಸಮಾನ ಎನ್ನ ದೋಸ್ತಿನ ಪೂರ ತೀರ್ಪೋನಾಗ
ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ಕೊಂಡಾಗ ಐದು ಇನ್ನು ನನಗೆ ಎತ್ತಲಾಗಿ ಮಸ್ತ್ ಬೇಜಾರಾಗುಂಡು ಆ 3 ತಿಂಗಳ ಯುದ್ಧ ಈಗಲೂ ಅನುಭವಿಸಿನ ಕಷ್ಟ ಇತ್ತಿದ್ರಲ್ಲ ಆ ದೇಶಕ್ಕೋಸ್ಕರ ಪ್ರತಿಯೊರಿಯೆಲ್ಲ ನೇರ್ಕೊಂಡು ದುಮ್ಮುಕೊಂಡಾಗಿ ದಾದನ ಶಕ್ತಿ ಇತ್ತಿನ ದೇವನ ಶಕ್ತಿ ಅಂತ ಗೊತ್ತಿದ್ದಿ ಆ ಯುದ್ಧ ಎಂಗ್ಲೆಗ್ ದಾದ ಕಷ್ಟ ಇತ್ತಿನೆಲ್ಲ ಗೊತ್ತಾಯ್ತು 3 ತಿಂಗಳ ಅನುಭವ ಮಸ್ತ್ ಎಂಗ್ಲೆಗ್ ಬೇನೆ ಕೊಡಲ್ಲ ಒಂಜಿ ಸಂತೋಷ ಕಾರ್ಗಿಲ್ ವಿಜಯನು ಪಡೆಯಂದು ಒಂಜಿ ಸಂತೋಷ ಲೆಕ್ಕ ಆಗ್ತದೆ ಆಂಡ ಮೇ ತಿಂಗಳು ಸುರಾಯಿನ ಯುದ್ಧ ಜುಲೈ ಮುಟ್ಟ ಅದು ಜುಲೈ 20 ಆಯ್ಬೇಕಲ್ಲ ಅಕ್ಟೋಬರ್ ಮುಟ್ಟ ನೀವು ಅವೇ ಪ್ಲೇಸ್ ಹಿಡಿತ ಆ ಟೈಮ್ ಮೆಡ್ಡಿಗ್ಲ ಮದ್ಮೆ ಎಂಕ ಇಲ್ಲದಕ್ಲೆಗ ಎನ್ನ ವಿಷಯನೇ ಗೊತ್ತಿಜಿ ನಾನು ಕಾರ್ಗಿಲ್ ಪೋತಾ ನನಗೆ ಎನ್ನ ವಿಷಯ ಪಂತಿನ ಇಜ್ಜಿ ಈಗ ಸಡನ್ ಆದ ಮೂವ್ ಎರಡು ಏನಪ್ಪ ನಾಗಾಲ್ಯಾಂಡ್ ಇಡುತ್ತೆ ನಾಗಾಲ್ಯಾಂಡ್ ಇಟ್ಕೊಂಡು ಸಡನ್ ಆದ ಸಿವ ರಾತ್ರಿ ಪೌರ್ಣಿಮೆ ಮುಂಚೆ ಕುಳಿಯಾಣ 4 ಗಂಟೆ ಇಂಕ್ಲು ಮೂವ್ ಆದು ಚಂಡೀಗಢ ಮುಖಾಂತರ ಲೇಕ್ ಹೋದು ಲೇಕ್ ಬೈ ರೋಡ್ ಆದ್ಕೋಯ ಅದ್ಭುತ ಸಿಚುವೇಶನ್ ತುನಗ ಫಸ್ಟ್ ಹೋದು ಕಾರ್ಗಿಲ್ದ ಒಂದು ತಿರೋಡು ಲಡಾಖ್ ಜಪ್ಪನಾನ ಕೆಲವು ವೀರ ಯೋಧರನ್ನ ಶವಂತದ ಹೋಗಿ ಭಯಂಕರ ಒಂದು ಫೀಲಿಂಗ್ ಆಡು ಇಂಚೆಲ್ಲ ದೇಶದ ಒಂದು ಮಸ್ತ್ ಫೀಲಿಂಗ್ ಅನ್ನಾಗ ಕಣ್ಣು ಒಂದು ಆಕ್ರೋಶ ಆಡು ದುಮ್ಮು ಹೋಗ ಈಗ ದಾದಾನ ಬಂದು ಚೋರ್ಪಾಡು ಅಂటున్నా ಒಂದು ಶಕ್ತಿ ಒಂದು ಆಕ್ರೋಶ ಇತ್ತು ಪೂರ ಇಲ್ಲ ಯೋಧರು ರಾತ್ರಿ ಒಂದು ದಾದ ರೆಸ್ಪಾಂಡ್ ಬಂದೆ ಮೂವ್ ಆಯಾ ಅಂಜಲಿ ಗ್ಲಾಸ್ ಸೆಕ್ಟರ್ ಮುಟ್ಟ ಏನ್ ಹೋತೆ ಹೇಳ್ಬೇಕ ಯಾನ್ ಬನ್ನಾಗ ಸ್ಟೋರ್ ಕೀಪರ್ ಟೆಕ್ನಿಕಲ್ ಇಂದ ಪೂರ ಆಮ್ನಿಷನ್ ಆರ್ಮ್ಸ್ ಪೂರ ಜವಾಬ್ದಾರಿ ಎನ್ನಮಿತ್ತು ಪೂರ ವೆಪನ್ಸ್ ಪೂರ ಎನ್ನಮಿತ್ತು ಎನ್ನ ಹ್ಯಾಂಡ್ಲಿಂಗ್ ಇತ್ತು ಆ್ಯಂಡ್ ಇಶ್ಯೂ ಮಾಡ್ಕೊಣ ಇದಕ್ಕೋಸ್ಕರ ಈಗ ತುಂಬ ಫೈರ್ ಆಯ್ತು ಆಂಡ ರಾತ್ರಿ ಪಗೆಯಲ್ಲಿ ಕಾರ್ಗಿಲ್ ಯುದ್ಧದ ಪೂರ ಯೋಧೆ ನಕಲೆ ನಾವು ಈ ಬಲಿದಾನನು ಅವತ್ತದ ಎನ್ನೊಟ್ಟು ಇತ್ತಿ ನಕಲೆ ನಾವು ಈ ದೇಹ ತ್ಯಾಗ ಅನ್ಕೊಂಡು ನೃತ್ಯನಾಗ ಮಸ್ತ್ ಇತ್ತೆಲ್ಲ ಅಕಲೆ ಇಲ್ಲದ ಕ್ರೀಡ ಪಾತ್ಯನಾಗ ಮಸ್ತ್ ಬೇಜಾರಾಗ್ತದೆ ಮುರಾಣಿ ಕಾರ್ಗಿಲ್ ವಿಜಯ ದಿವಸ ನೀ ಎನ್ನ ಆತ್ಮೀಯರಾಯನ ಮಸ್ತ್ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಂದಿನ ಮಸ್ತ್ ಯೋಧನ ಇಲ್ಲದ ಕ್ರೀಡ ಪಾತ್ಯ ಮಸ್ತ್ ಅಕಲೆನ ಕಣ್ಣು ನೀರು ಇತ್ತೆಲ್ಲ ಕುಂತಿದ್ಯಾ ಅಕಲೆನ ಬಲಿದಾನ ಯಾಪಲ್ಲ ಬರಬಲ್ಲಿ ಅಂಚನೆ ಈ ಧ್ವಜಾರೋಹಣ ದೇಕ್ ಏನೆಲ್ಲದು ಬಾರ ಮಸ್ತ್ ಗೌರವ ಕೊರ್ನ ಈ ಸ್ವಾಗತ ಕ್ಲಬ್ದ ಅಧ್ಯಕ್ಷರ ಪೂರೈಗಳ ನಮಸ್ಕಾರ ಅಂತಂದು ತೆಂಗಿನಹಿತ್ಲು ರಾಹುಗುಳಿಗ ಬನತ ಅಧ್ಯಕ್ಷರು ಲಕ್ಷ್ಮಣ್ ಅಬ್ಬಕ್ಕಣಗರ ಗುರ್ಕಾರ್ನು ವಹಿಸುತ್ತಿದ್ದರು. ಕೊಣಾಜಿ ಕೆಎಸ್ಆರ್ಪಿ ಅಧಿಕಾರಿ ಪರಮೇಶ್ವರ್ ಶೆಟ್ಟಿಗಾರ್, ನಾಗಬನತ ಅಧ್ಯಕ್ಷರು ಪ್ರಭಾಕರ್, ನಿವೃತ್ತ ಪೊಲೀಸ್ ಅಧಿಕಾರಿ ಗೋಪಾಲ್, ದೈವದ ಅರ್ಚಕರು ಭಾಸ್ಕರ್, ಸ್ವಾಗತ ಫ್ರೆಂಡ್ಸ್ ಅಧ್ಯಕ್ಷರು ಪ್ರಭಾಕರ್ ಶೆಟ್ಟಿ, ಧರ್ಮಸ್ಥಳ ಸ್ವಸಹಾಯ ಸಂಘದ ಶ್ರೀಮತಿ ಸುಜಾತ, ಭಾಸ್ಕರ್ ತೆಂಗಿನಹಿತ್ಲು, ಹನುಮಾನ್ ಫ್ರೆಂಡ್ಸ್ ಅಧ್ಯಕ್ಷರು ವರುಣ್, ಡಿಜೆ ಬಾಯ್ಸ್ ಪ್ರಮುಖರು ಹರ್ಷದೀಪ್, ಬೊಟ್ಟು ಫ್ರೆಂಡ್ಸ್ ಅಧ್ಯಕ್ಷರು ನೌಷಾದ್, ರಾಹುಗುಳಿಗ ಬನದ ಮಹಿಳಾ ಸಮಿತಿ ಅಧ್ಯಕ್ಷರು ಇಂದಿರಾ ಇಂಚತಿ ಪ್ರಮುಖರು ಕಾರ್ಯಕ್ರಮದ ಮುತಾಲೆಗಿಡಿದ್ದರು. ಸ್ವಾಗತ ಫ್ರೆಂಡ್ಸ್ ಸದಸ್ಯರು ಸದಾನಂದ ತೆಂಗಿನಹಿತ್ಲು ಸಭೆ ನೆತ್ಕೊಂಡಿರು. ಕಾರ್ಯದರ್ಶಿ ಸಂಪತ್ ಕುಮಾರ್ ಸಭೆ ಸ್ಥಾನಕ್ಕೆ ಮಲ್ತೇರು.